सुनो भारत के तुम वासी, योग हमें अब करना। सुनो भारत के तुम वासी, योग हमें अब करना। भारत के ऋषियों को अब याद तुम करना, अब याद तुम करना। भारत के ऋषियों को अब याद तुम करना, अब याद तुम करना। अपनी संस्कृति राष्ट्र राष्ट्र को एक जुटाए लाए, अपनी संस्कृति राष्ट्र राष्ट्र को एक जुटाए लाए। यम नियमों का पालन करके श्रम आचरण बढ़ाए, हिंदुस्तान की शान बढ़ाने योग सिद्ध लिख जाए। सुनो भारत के तुम वासी, योग हमें अब करना। सुनो भारत के तुम वासी, योग हमें अब करना। भारत के ऋषियों को अब याद तुम करना, अब याद तुम करना। भारत के ऋषियों को अब याद तुम करना, अब याद तुम करना। Body, mind and soul. Today we all gathered here for the celebration of 4th International Yoga Day. On behalf of Uchil Bovis Educational Institution, I take this opportunity to welcome today's special invitee, the chief guest, Mr. Shekhar Karthala. He is here with us in spite of his busy schedule. It is the opportunity to introduce the guest of today's program in short. At present, he is working as yoga and physical instructor in SDM Mangalajyothi Integrated School, Vamanjuru, Mangalore. He is the Chief Secretary, Karnataka State District PT Teacher Association, Dakshina Kannada. District Coordinator of Yoga Education Department, Shantivana Trust, Bengaluru. It's my immense pleasure to welcome Mr. Chidananda Uchil, President of today's program. It is a deep pleasure to welcome the correspondent of our institution, Mr. Devadas T. Uchil. I call upon Ms. Kushi for floor welcome. Ishwarji to give flowers. Life is a symbol of brightness and prosperity as sunlight. Express the darkness of night. Similarly, blessings brings in our life prosperity and happiness too.
First asana, third asana. Vrikshasana, tree posture. Padahastasana.
back. Close your eyes.
By the support of hand, sit. Close your eyes. Relax. See the line. Straight on the line. अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। तस्मै श्रीगुरवे नमः। ಈ ದೇಶ ಕಂಡ ಅಮೂಲ್ಯ ಸಂಪತ್ತುಗಳಲ್ಲಿ ಒಂದು ಯೋಗ. ಅನೇಕ ವರ್ಷಗಳಿಂದ ಬಳುವಳಿಯಾಗಿ ಬಂದಂತಹ ಯೋಗ ವಿದ್ಯೆ ನಮಗೆ ಋಷಿ ಮುನಿಗಳ ಬಳುವಳಿಯಾಗಿ ಅವರು ಕಂಡಂತಹ ಬದುಕಿನ ಒಂದು ಕಲೆಯನ್ನು, ಅವರು ಬದುಕಿದಂತಹ ರೀತಿಯನ್ನು ನಮಗೆ ದಾರಿ ಎಳೆದುಕೊಟ್ಟಿದ್ದಾರೆ. ಇದು ಇಂದು ವಿಶ್ವಮಾನ್ಯವಾಗಿದೆ. ಈ ದೇಶ ತ್ಯಾಗಮಯ ದೇಶ. ಈ ದೇಶ ಸತ್ಯವಂತರ ನಾಡು, ಧರ್ಮದ ಬೀಡು. ಧರ್ಮದಲ್ಲಿ, ಸತ್ಯತೆಯಲ್ಲಿ ತ್ಯಾಗಮಯವಾಗಿ ವಿಶ್ವದಲ್ಲೇ ಗುರುತಿಸಿಕೊಂಡಿರುವಂತಹ ಆ ದೇಶ ಇದ್ದರೆ ಅದ್ಯಾವುದು? ಭಾರತ. ನಮಗೆ ಜನ್ಮವನ್ನು ನೀಡಿದಂತಹ ಭಾರತ ಭೂಮಿ. ಆ ಭೂಮಿ ತಾಯಿಗೆ ನಮನಗಳನ್ನು ಸಲ್ಲಿಸಿಕೊಂಡು ಆ ಭೂಮಿಯಲ್ಲಿ ನಾವು ಬದುಕಿದ್ದೇವಲ್ವ, ಅದು ಸಾರ್ಥಕ. ಇಂತಹ ವಿದ್ಯೆ, ಇಂತಹ ಬದುಕು ನೀವು ಯಾವ ರಾಷ್ಟ್ರಕ್ಕೆ ಹೋದರೂ ಕೂಡ ಸಿಗೋದಿಲ್ಲ. ಇದೊಂದು ಶಾಂತಿಪ್ರಿಯ ರಾಷ್ಟ್ರ. ಎಲ್ಲರೂ ಶಾಂತಿಯಿಂದ, ನೆಮ್ಮದಿಯಿಂದ, ಸಹೋದರತೆಯಿಂದ, ಪ್ರೀತಿಯಿಂದ ಬದುಕಬೇಕು ಎಂಬುದನ್ನು ಕಂಡುಕೊಂಡಂತಹ ದೇಶ ಅದು ಭಾರತ. ಈ ಭಾರತದಲ್ಲಿ ಹುಟ್ಟಿ ಬೆಳೆದಂತಹ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಯೋಗ ನಿಮಗೆ ಗೊತ್ತಿದೆ. ಹಿಂದೆ ನಮ್ಮ ಋಷಿ ಮುನಿಗಳು, ನಮ್ಮ ಪೂರ್ವಜರು, ಪ್ರಾಯಸ್ಥರು ಬದುಕಿಗಾಗಿ, ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕಾಗಿ, ಒಂದು ಉತ್ತಮ ಬದುಕಿಗಾಗಿ ಇದನ್ನು ಅಳವಡಿಸಿಕೊಳ್ತಾ ಇದ್ರು. ಇತ್ತೀಚಿನ 25 ವರ್ಷಗಳಲ್ಲಿ ಅದು ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರ ಮಟ್ಟಕ್ಕೆ ಇಡೀ ಜಗತ್ತಿಗೆ ಪಸರಿಸಿ ಭಾರತದ ರೀತಿ ನಾವು ಬದುಕಬೇಕು ಎಂಬುದನ್ನು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಹಾಗಾಗಿ ನಾವು ಕಂಡಂತಹ ಒಬ್ಬ ಯೋಗ್ಯ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿಜಿಯವರ ಒಂದು ಕನಸು, ಈ ರಾಷ್ಟ್ರದ ಪ್ರಧಾನಮಂತ್ರಿ ಆದ ಮೇಲೆ ನಾವು ಮಾತ್ರ ಈ ಯೋಗದ ವಿದ್ಯೆಯನ್ನ ಕಲಿಯುವುದಲ್ಲ, ಭಾರತ ಮಾತ್ರ ಶಾಂತಿಪ್ರಿಯ ರಾಷ್ಟ್ರ ಆಗುವುದಲ್ಲ, ಇಡೀ ವಿಶ್ವವೇ ಶಾಂತಿಪ್ರಿಯ ರಾಷ್ಟ್ರ ಆಗಬೇಕು, ಈ ವಿಶ್ವವೇ ಆರೋಗ್ಯವಾಗಿ ಬದುಕಬೇಕು ಎಂಬುದನ್ನು ಇಡೀ ಜಗತ್ತಿಗೆ ಕೊಂಡು ಹೋದಾಗ ಎಲ್ಲ ರಾಷ್ಟ್ರಗಳು, 198 ರಾಷ್ಟ್ರಗಳು ಯೋಗ ದಿನವನ್ನು ಆಚರಿಸಲಿಕ್ಕೆ ತನ್ನ ಸಹಮತವನ್ನು ವ್ಯಕ್ತಪಡಿಸಿದ್ದೇವೆ ಅಂತಾದರೆ ಆ ಯೋಗದ ಮಹಿಮೆ ಏನು, ಅದರ ಸತ್ವ ಏನು, ಅದರಲ್ಲಿರುವ ತಿರುಳೇನು, ಅದು ನಾವೆಲ್ಲ
ಕಂಡುಕೊಳ್ಬೇಕಾಗಿದೆ. ಇನ್ನು ನಮ್ಮ ಭಾರತ ಈ ಯೋಗ ವಿದ್ಯೆಯಲ್ಲಿ ಹಿಂದುಳಿದಿದೆ. ಪ್ರತಿಯೊಬ್ಬರೂ ಮನಸ್ಸು ಮಾಡಿ ದಿನದ ಒಂದು ಗಂಟೆಯೋ ಅರ್ಧ ಗಂಟೆಯೋ ಅಭ್ಯಾಸ ಮಾಡಿದ್ದಲ್ಲಿ 5 ವಿಧದಲ್ಲಿ ನಮಗೆ ಲಾಭ ಸಿಗ್ತದೆ. ಅದ್ಯಾವುದು ಅಂತ ಹೇಳಿದ್ರೆ, ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಭೌತಿಕವಾಗಿ, ಭಾವನಾತ್ಮಕವಾಗಿ ಶರೀರ ಸುದೃಢವಾಗ್ತದೆ. ಸುದೃಢವಾದಂತಹ ಶರೀರ ಮನಸ್ಸು ಪಕ್ವಗೊಳ್ಳುತ್ತದೆ, ಮನಸ್ಸು ಶಾಂತತೆಗೆ ಬರ್ತದೆ, ಭಾವನೆಗಳು ಬದಲಾವಣೆ ಆಗ್ತವೆ, ಬುದ್ಧಿಶಕ್ತಿ ಚುರುಕಾಗ್ತದೆ, ಆತ್ಮ ಮತ್ತು ಪರಮಾತ್ಮನನ್ನ ಜೋಡಿಸುವಂತಹ ಆ ಕೊಂಡಿ ಬಲವಾಗುತ್ತದೆ. ಇದನ್ನ ನಮ್ಮ ಪೂರ್ವಜರು ಕಂಡುಕೊಂಡಿದೆ. ಅದು ಇವತ್ತು ಸಾಕಾರಗೊಂಡಿದೆ. ಕಳೆದ 4 ವರ್ಷಗಳಿಂದ ನಮ್ಮ ದೇಶದ ಹಳ್ಳಿಗಳಲ್ಲಿ ಈ ಯೋಗ ದಿನವನ್ನ ಆಚರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಸಂಸ್ಥೆಯಲ್ಲಿ ಇವತ್ತು ತುಂಬ ಖುಷಿಯಾಯಿತು ನನಗೆ. ಯೋಗ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮಿಂದ ಕಲಿಯಬೇಕು. ಅಷ್ಟು ಶಾಂತ ಚಿತ್ತದಿಂದ, ಶರೀರದಲ್ಲಿ ಯಾವುದೇ ಬ್ಯಾಲೆನ್ಸ್ ತಪ್ಪದೆ, ಏಕಾಗ್ರ ಚಿತ್ತದಿಂದ, ಯಾವುದೇ ಒತ್ತಡ ಇಲ್ಲದೆ ಅಭ್ಯಾಸ ಮಾಡಿದ್ರೆ ನೋಡಿ, ಅದು ಹೇಗೆ ಮಾಡಬೇಕು, ನಿಮ್ಮ ಹಾಗೆ ಮಾಡಬೇಕು ಎಂಬುದನ್ನು ತೋರಿಸಿಕೊಟ್ಟಿದ್ದೇನೆ ಮಕ್ಕಳೇ. ನಿಜವಾಗಿಯೂ ನಿಮ್ಮ ಅಭ್ಯಾಸ ಎಲ್ಲರಿಗೂ ತುಂಬ ಸಂತೋಷವನ್ನು ನೀಡಿದೆ. ಯೋಗ ಚಿತ್ತ ವೃತ್ತಿ ನಿರೋಧ. ಚಿತ್ತ ಅಂದ್ರೇನು? ಏನೇ ಮನಸ್ಸಿನಲ್ಲಿ ನಮಗೆ ಬೇಡವಾದಂತಹ ದ್ವಂದ್ವಗಳು, ಬೇಡವಾದಂತಹ ಯೋಚನೆಗಳು, ನೋವು, ಕಷ್ಟ, ಸುಖ, ಸಂತೋಷ, ಬೇರೆ ದ್ವಂದ್ವಗಳಿಂದ ಹೊರಡ್ತಾ ಇದ್ದೇವೆ. ಆ ದ್ವಂದ್ವಗಳಿಗೆ ಪರಿಹಾರವನ್ನು ಕೊಡುವಂಥದ್ದು ಯಾವುದು? ಅದು ಯೋಗ. ಯೋಗದಲ್ಲಿ ನಿಮಗೆ ಗೊತ್ತಿದೆ ಅಷ್ಟಾಂಗ ಯೋಗಗಳು. ಆ ಅಷ್ಟಾಂಗ ಯೋಗದಲ್ಲಿ ಬರುವಂತಹ 8 ಮೆಟ್ಟಿಲುಗಳು. ಆ ಮೆಟ್ಟಿಲಲ್ಲಿ 3ನೇದು ಯಾವುದು? ಆಸನ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ನೀವು ನಿತ್ಯ ಆಸನ ಮತ್ತು ಪ್ರಾಣಾಯಾಮವನ್ನು ಮಾಡಿ. ಆಸನ ಮತ್ತು ಪ್ರಾಣಾಯಾಮ ಮಾಡಿದ್ರೆ ನಿಮಗೆ ಯಾರು ವಿರೋಧಿಗಳಿಲ್ಲ. ಅಂದ್ರೆ ಮನುಷ್ಯ ವಿರೋಧಿ ಇರಬಹುದು, ಅಥವಾ ಬೇರೆ ಬೇರೆ ಬರುವಂತಹ ಕಾಯಿಲೆಗಳಿರಬಹುದು, ಮಾನಸಿಕ ಜಂಜಾಟ ಇರಬಹುದು. ಇದೆಲ್ಲ ವಿರೋಧಿಗಳೇ. ನಮಗೆ ನಮ್ಮ ದೇಹದ ಮೇಲೆ ಯಾರು ಅಟ್ಯಾಕ್ ಮಾಡ್ತಾರ, ಸಮಸ್ಯೆಗಳು ಬರ್ತಾವ, ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಯಾವ ಸಹಕಾರಿ? ಶರೀರ. ಅದಕ್ಕೆ ಹೇಳಿದ್ದಾರೆ, ಸುದೃಢವಾದ ಶರೀರ ಇದ್ದಲ್ಲಿ ಸುದೃಢವಾದ ಮನಸ್ಸು ಇರ್ತದೆ, ಸುದೃಢವಾದ ದೇಹ. ಅದಕ್ಕೆ ದಿನ ಯೋಗಾಭ್ಯಾಸ, ವ್ಯಾಯಾಮವನ್ನ ಮಾಡೋದ್ರಿಂದ ದೇಹ ಸುದೃಢವಾಗ್ತದೆ. ಸುದೃಢವಾದ ದೇಹ ಇದ್ದಾಗ ಮನಸ್ಸು ಶಾಂತ ಆಗ್ತದೆ. ಮನಸ್ಸು ಶಾಂತ ಆಗಿದಾಗ ಚೆನ್ನಾಗಿ ನಿದ್ದೆ ಬರ್ತದೆ. ನಿದ್ದೆ ಚೆನ್ನಾಗಿ ಬಂದ್ರೆ ಆರೋಗ್ಯ ಲಭಿಸ್ತದೆ. ಆರೋಗ್ಯ ಸರಿ ಇದ್ರೆ ಸ್ವಸ್ಥ ಸಮಾಜ ನಿರ್ಮಾಣ ಆಗ್ತದೆ. ಸ್ವಸ್ಥ ಸಮಾಜ ನಿರ್ಮಾಣ ಆದರೆ ಇಡೀ ಲೋಕ ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಮನುಷ್ಯರ ನಡುವೆ ವೈರತ್ವ, ಮನುಷ್ಯರ ನಡುವೆ ಗಲಾಟೆ, ಗೊಂದಲಗಳು, ಇದೆಲ್ಲ ದೂರ ಆಗಲಿಕ್ಕೆ ಯಾವುದು ಕಾರಣ ಕೊಡ್ತದೆ? ನಮಗೆ ಪರಿಹಾರ ನೀಡ್ತದೆ, ಅದು ಯೋಗ. ಹಾಗಾಗಿ ಇಡೀ ಜಗತ್ತು ಇವತ್ತು ಯೋಗದ ಸತ್ವವನ್ನ, ಹಿಂದಿನ ಜನರು, ನಮ್ಮ ಪೂರ್ವಜರು ಹೇಗೆ ಬದುಕ್ತಾ ಇದ್ರು ಅದನ್ನ ಕಂಡುಕೊಳ್ಳಿಕ್ಕೆ ಇವತ್ತು ಇಡೀ ಜಗತ್ತು ಸಿದ್ಧವಾಗಿದೆ. ಹಾಗಾಗಿ ಇಡೀ ಜಗತ್ತಿನಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ದಯವಿಟ್ಟು ಮಕ್ಕಳೇ, ನಿಮಗೆ ಒಂದು ಮಾತು, ಅರ್ಧ ಗಂಟೆ ಆದರೂ ನೀವು ಇದನ್ನ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಯುವ ವೃದ್ಧೋತಿ ವೃದ್ಧೋ ವಾ ವ್ಯಾಪಿತೋ
ಅಭ್ಯಾಸ ಸಿದ್ಧಿಮಾಪ್ನೋಕ್ತಿ. ಪ್ರಾಕ್ಟೀಸ್ ಮೇಕ್ ಎ ಮ್ಯಾನ್ ಪರ್ಫೆಕ್ಟ್. ಅಭ್ಯಾಸ ಮಾಡಿದ ಮನುಷ್ಯ ಸಿದ್ಧಿಯನ್ನು ಪಡಿತಾನಂತೆ. ಹೇಗೆ? ನಿತ್ಯ ಅಭ್ಯಾಸ. ಯುವ ವೃದ್ಧೋತಿ ವೃದ್ಧೋವ. ಯೋಗಾಭ್ಯಾಸ ಮಾಡೋದ್ರಿಂದ ಪ್ರಾಯದವರು ಮುದುಕರು ಅವ್ರು ಏನಾಗ್ತಾರಂತೆ? ಯುವಕರ ಹಾಗೆ ಆಗ್ತಾರೆ. ಬೆನ್ನು ಬಾಗುವುದಿಲ್ಲ, ಚರ್ಮ ಸುಖಗೊಟ್ಟುವುದಿಲ್ಲ, ಕಣ್ಣು ಹೊಳೆಯುತ್ತದೆ, ಬ್ರೈನ್ ಶಾರ್ಪ್ ಆಗ್ತದೆ. ಮತ್ತಷ್ಟು ಅವರು ಯುವಕರ ಹಾಗೆ ಬದುಕಲಿಕ್ಕೆ ಸಹಾಯ ಮಾಡ್ತದೆ ಯೋಗ. ಯುವ ವೃದ್ಧೋತಿ ವೃದ್ಧವ ವ್ಯಾಪಿತೋ ದುರ್ಬಲೋಪಿವ. ನಮ್ಮನ್ನು ದುರ್ಬಲರನ್ನಾಗಿ ಮಾಡ್ತದೆ ಯಾವುದು ಹೇಳಿ? ಕಾಯಿಲೆಗಳು. ಅನೇಕ ವಿಧದ ಕಾಯಿಲೆಗಳು ನಮ್ಮನ್ನು ದುರ್ಬಲರನ್ನಾಗಿ ಮಾಡ್ತವೆ. ಮಾನಸಿಕ ಜಂಜಾಟ ಇರಬಹುದು, ಮನಸ್ಸಿನ ಹತೋಟಿ ತಪ್ಪಿ ಹೋಗುವಂತಿರಬಹುದು, ಶೀತ ಜ್ವರ ಇರಬಹುದು, ಅಥವಾ ಮಧ್ಯಕ್ಕೆ ಬರುವಂತಹ ಅನೇಕ ಕಾಯಿಲೆಗಳು. ಆ ಕಾಯಿಲೆಗಳು ಬಾರದೆ ಇರಲಿಕ್ಕೆ, ಬಾರದ ಹಾಗೆ ತಡೆಗೋಡೆಯನ್ನ ಕೊಡುವಂಥದ್ದು ಯಾವುದು? ಯೋಗ. ಯೋಗ ನಿತ್ಯಾಭ್ಯಾಸ ಮಾಡಿದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಬೆಳೆಯುತ್ತದೆ. ನಮ್ಮ ಆರೋಗ್ಯ ಯಾರ ಕೈಲಿದೆ? ನಮ್ಮ ಕೈಯಲ್ಲೇ ಇದೆ. ಆ ಡಾಕ್ಟರ್ ಕೈಯಲ್ಲಿ ಇಲ್ಲ, ಡಾಕ್ಟರ್ ಕೈಯಲ್ಲಿ ಇಲ್ಲ, ಯಾವ ವ್ಯಕ್ತಿ ಕೈಯಲ್ಲಿ ಇಲ್ಲ. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಅದು ನಮ್ಮ ಕೈಯಲ್ಲಿದೆ. ಹಾಗಾಗಿ ನಾವು ನಿತ್ಯ ಯೋಗ ಅಭ್ಯಾಸವನ್ನು ಮಾಡ್ತಾ ನಿರೋಗಿಗಳಾಗಿ ಬದುಕಲಿಕ್ಕೆ ಸಹಾಯ ಮಾಡ್ತದೆ ಯೋಗ. ಯೋಗ ಕರ್ಮಸು ಕೌಶಲಂ. ಇನ್ನೊಂದು ಕಡೆ ಹೇಳ್ತಾರೆ, ಯೋಗ ಕರ್ಮಸು ಕೌಶಲಂ. ನಿತ್ಯ ಮಾಡುವ ಕೆಲಸವೇ ಯೋಗ. ಅದರಲ್ಲಿ ಮುಖ್ಯವಾಗಿ 4 ಯೋಗಗಳು ಕೊಟ್ಟಿದ್ದಾರೆ ನಮಗೆ. ಭಕ್ತಿ ಯೋಗ ಅಲ್ವಾ? ಯಾವುದು ಭಕ್ತಿ ಯೋಗ? ದಿನನಿತ್ಯ ಮಾಡುವಂತಹ ಪ್ರಾರ್ಥನೆ, ಭಜನೆ, ಕೀರ್ತನೆ, ಸಂಕೀರ್ತನೆ, ದೇವರ ಒಲುಮೆಯನ್ನು ಪಡ್ಕೊಳ್ಳಿಕ್ಕೆ ಮಾಡುವಂತಹ ಪ್ರಾರ್ಥನೆ, ಅದು ಭಕ್ತಿ ಯೋಗ. ಗುರು ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದು. ನಿಮ್ಮ ಮನೆಗೆ ತಂದೆ ತಾಯಿ ಇದ್ದಾರಲ್ವ, ತಂದೆ ತಾಯಿಗೆ ಗೌರವವನ್ನು ಕೊಡುವಂಥದ್ದು, ಅದು ಭಕ್ತಿ ಯೋಗ. ನಿಮ್ಮ ಶಾಲೆಗಿರುವಂತಹ ಶಿಕ್ಷಕರಿಗೆ ಗೌರವವನ್ನು ಕೊಡುವಂಥದ್ದು, ಅದು ಭಕ್ತಿ ಯೋಗ. ತಾವು ದೇವರನ್ನು ಎಲ್ಲಿ ಕಾಣ್ತೇವೆ? ತಂದೆ ತಾಯಿಯಲ್ಲಿ ಕಾಣ್ತೇವೆ. ದೇವರನ್ನ ಅಂಗನ ಹೇಳ್ತೇವೆ, ಮಾತೃದೇವೋ ಭವ, ಪಿತೃದೇವೋ ಭವ, ಗುರುದೇವೋ ಭವ. ಕಾಣದ ದೇವರನ್ನು, ನಿಮ್ಮ ಕಣ್ಣಿಗೆ ಕಾಣುವಂತಹ ದೇವರನ್ನು ನೀವು ಪೂಜಿಸಿ, ಅವರು ಕೊಡುವಂತಹ ಸಲಹೆಗಳನ್ನು ಸ್ವೀಕರಿಸಿ, ಅವರಿಗೆ ತಲೆ ಬಾಗಿ ವಂದಿಸಿ, ಅವರ ಮಾತನ್ನ ಕೇಳಿ. ಇದು ಭಕ್ತಿ. ಅವರಿಗೆ ಭಕ್ತಿಯನ್ನು ಕೊಡಿ. ಅವರು ನಿಮಗೆ ಕೊಡುವಂತಹ ಆಶೀರ್ವಾದ ನಿಮಗೇನಾಗ್ತದೆ? ನಿಮ್ಮ ಬದುಕಿಗೆ ಒಂದು ಒಳ್ಳೆಯ ದಾರಿದೀಪವಾಗ್ತದೆ. ಗುರು ಹಿರಿಯರಿಗೆ, ಗುರುಗಳಿಗೆ, ತಂದೆ ತಾಯಿಯವರಿಗೆ, ಅಜ್ಜ ಅಜ್ಜಿ ಇರಬಹುದು, ಅವರಿಗೆ ಗೌರವವನ್ನು ಕೊಡಿ. ಇದು ಹೇಳಿಕೊಟ್ಟಂತಹ ದೇಶ ಯಾವುದು? ಅದು ಭಾರತ. ಭಾರತದಲ್ಲಿ ಎಲ್ಲರಿಗೂ ನಾವು ಗೌರವವನ್ನು ಕೊಡ್ತೇವೆ. ಆ ಗೌರವ ಸ್ಥಾನವನ್ನು ಉಳಿಸಿಕೊಳ್ಬೇಕು, ಬೆಳೆಸಿಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವು ಒಳ್ಳೆಯ ಬದುಕನ್ನು ಬದುಕಬೇಕು. ಅದಕ್ಕೆ ಹೇಳಿದ್ದಾರೆ, ಯೋಗ ಒಂದು ಬದುಕಿನ ಕಲೆ, ಯೋಗ ಒಂದು ಆರ್ಟ್ ಆಫ್ ಲಿವಿಂಗ್. ಬೋರ್ಡಲ್ಲಿ ಬರ್ತಾರೆ ನೋಡಿ, ನಾನು ಬರುವಾಗ ತುಂಬಾ ಖುಷಿ ಹೇಳಿತ್ತು. ಪ್ರತಿಯೊಂದು ಕರಿಹಲಗೆಯೂ ಮಾತನಾಡ್ತಾ ಇದೆ. ಒಂದು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಬೇಕಾದಂದ್ರೆ ಈ ಸಂಸ್ಥೆಯ ನನ್ನ ಸಹೋದ್ಯೋಗಿಗಳು, ನನ್ನ ಹಾಗೆ ಉದ್ಯೋಗದಲ್ಲಿರುವವರು, ಅವರ ಕಷ್ಟ ನೋಡಿ. ಪ್ರತಿಯೊಂದು ಕರಿಹಲಗೆಯಲ್ಲಿ ಯೋಗದ ಮಹತ್ವವನ್ನು ಅಳವಡಿಸಿಕೊಂಡಿದ್ದಾರೆ. ಎಷ್ಟು ಸಿದ್ಧರಾಗಿದ್ದಾರೆ ಅಲ್ವಾ? ಅಂದ್ರೆ ಯೋಗ ದಿನವನ್ನ ಹಬ್ಬದ ರೀತಿಯಲ್ಲಿ ಆಚರಿಸಿದ್ದಾರೆ. ದೀಪಾವಳಿಯ ಹಾಗೆ ಹಣತೆಯನ್ನು ಉರಿಸಿ ದೀಪವನ್ನು ಉರಿಸಿದ್ದಾರೆ. ಅಂದ್ರೆ ದೀಪ ಬೆಳಕನ್ನು ತೆಗಿತದೆ, ಕತ್ತಲನ್ನು ತೆಗಿತದೆ. ದೀಪ ಕತ್ತಲನ್ನು ತೆಗಿತದೆ, ಅಜ್ಞಾನವನ್ನು ದೂರ ಮಾಡ್ತದೆ, ಜ್ಞಾನದ ಸುದೆ ಹರಿಯುತ್ತದೆ. ಅದೇ ರೀತಿ ನಿಮ್ಮ ಬದುಕು ಆಗ್ಲಿ ಅಂತೇಳಿ ಮಕ್ಕಳಿಗೆ ಪ್ರೇರಣೆ ಕೊಡ್ಲಿಕ್ಕೋಸ್ಕರ ಆ ದೀಪವನ್ನು ಉದಿಸಿದ್ದಾರೆ. ಯಾವುದು ಖಾಲಿ ಬಿಟ್ಟಿಲ್ಲ ನೋಡಿ, ಎಲ್ಲ ಗರಿಹರಿಗಳು ಮಾತಾಡ್ತೇವೆ. ಅದಕ್ಕೆ ಹೇಳಿದ್ದು ಬದುಕು ಒಂದು ಆರ್ಟ್ ಆಫ್ ಲಿವಿಂಗ್. ಬದುಕು ಯೋಗ ಒಂದು ಬದುಕಿನ ಕಲೆ. ನೀವು ಸುಂದರ ಚಿತ್ರ ಬಿಡಿಸ್ತೀರಿ ಅಲ್ವಾ?
ಬಿಡಿಸಿದ ಮೇಲೆ ಏನ್ ಮಾಡ್ತೀರಿ ನೀವು? ಚಿತ್ರಕ್ಕೆ ಕಣ್ಣು ಕೊಡ್ತೀರಿ, ಬಾಯಿ ಕೊಡ್ತೀರಿ, ಅದು ನಗು ಹಾಗೆ ಮಾಡ್ತೀರಿ. ಆ ನಗುವಿನಲ್ಲಿ ನಿಮ್ಮ ನಗು ಕೂಡ ಇರ್ತದೆ, ಹೌದಲ್ವಾ? ಖುಷಿ ಆಗ್ತದೆ. ಅಂತಹ ಖುಷಿಯ ಬದುಕು ನಿಮ್ಮದಾಗಲಿ. ಆರ್ಟ್, ನಿಮ್ಮ ಬದುಕು ಒಂದು ಚಿತ್ರ, ಸುಂದರವಾದ ಚಿತ್ರ ಆಗಬೇಕು. ಅದು ಸಮಾಜದಲ್ಲಿ ನಿಮಗೆ ಗೌರವಿಸುವಂತೆ ಆಗಬೇಕು. ಸಮಾಜದಲ್ಲಿ ನೀವೊಂದು ಗೌರವಕ್ಕೆ ಪಾತ್ರರಾಗಬೇಕು. ಅದು ಆಗ್ಬೇಕಂತಾದ್ರೆ ಹಿರಿಯರ ಮಾತನ್ನು ಕೇಳಬೇಕು. ಅದಕ್ಕಾಗಿ ನಿಮಗೆ ಭಾವನೆಗಳು, ಒಳ್ಳೆಯ ಭಾವನೆಗಳು ಕೊಡ್ತವೆ ಯೋಗಾಭ್ಯಾಸ ಮಾಡೋದ್ರಿಂದ. ಬುದ್ಧಿ ಚುರುಕಾಗ್ತದೆ. ನಿಮಗೆ ಓದ್ಬೇಕಲ್ವಾ, ಕಲಿಬೇಕಲ್ವಾ, ದೊಡ್ಡ ವ್ಯಕ್ತಿ ಆಗ್ಬೇಕಲ್ವಾ? ಅದಕ್ಕೆ ಏನ್ ಮಾಡಬೇಕು? ಬುದ್ಧಿಶಕ್ತಿ ಚುರುಕುಗೊಳ್ಬೇಕು. ಅದಕ್ಕೆ ಹೇಳಿದ 4 ವಿಧಗಳು. ಭಾವನೆ ನಿಮಗೆ ಬೇಡ, ನಾನು ಓದ್ಲಿಕ್ಕೆ ಆಗೋದಿಲ್ಲ, ನನಗೆ ಮನಸ್ಸು ಜಡವಾಗ್ತದೆ, ನಿದ್ದೆ ಬರ್ತದೆ, ಅಥವಾ ಬೇರೆಯವರಿಗೆ ನೀವು ಪೋಗ್ರೆ ಮಾಡ್ತಾ ಇರ್ಬೋದು, ಗಲಾಟೆ ಮಾಡ್ತಾ ಇರ್ಬೋದು, ಅದೆಲ್ಲವೂ ದೂರವಾಗ್ತದೆ ಯೋಗಾಭ್ಯಾಸ ಮಾಡೋದ್ರಿಂದ. ಭಾವನೆಗಳು, ಒಳ್ಳೆಯ ಭಾವನೆಗಳು ಕೊಡ್ತವೆ. ಬುದ್ಧಿಶಕ್ತಿ ಚುರುಕುಗೊಳ್ತದೆ. ಭಕ್ತಿ ಯೋಗ, ಭಕ್ತಿಯ ಕಡೆಗೆ ಮನಸ್ಸು ಹೋಗ್ತದೆ. ಹೀಗೆ ನೀವು ತೊಡಗಿಸಿಕೊಳ್ಳಿ. ನೀವು ಯಾವತ್ತು ಅಡಗಿ ಕೂತ್ಕೊಳ್ಬೇಡಿ. ಮಕ್ಕಳು ಯಾವಾಗ ಏನ್ ಮಾಡಬೇಕು? ಬೇರೆ ಬೇರೆ ಚಟುವಟಿಕೆ ತೊಡಗಿಸಿಕೊಳ್ಬೇಕು. ಆ ತೊಡಗಿಸಿಕೊಳ್ಳುವಂತಹ ಗುಣ ಅದರಲ್ಲಿ ಬರ್ತದೆ, ಯೋಗಾಭ್ಯಾಸ ಮಾಡುವುದರಿಂದ ಬರ್ತದೆ. ಈ ನಿಟ್ಟಿನಲ್ಲಿ ನೀವು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಈ ನಿಟ್ಟಿನಲ್ಲಿ ನಿಮಗೆ ಈ ಸಂಸ್ಥೆ ತುಂಬ ಖುಷಿ ನೀಡಿದಂಥದ್ದು, ಮೊನ್ನೆ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಸಂಧ್ಯಾ ಮೇಡಮ್ ಅವರು ಕಾಲ್ ಮಾಡಿ ಹೇಳಿದರು ದೂರವಾಣಿಯಲ್ಲಿ, ಸರ್ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಮಾತುಗಳನ್ನು ಹೇಳಿ ಸರ್ ಅಂತ ಹೇಳಿ. ಆ ಮಾತಿನಲ್ಲಿ ಒಂದು ಮುಗ್ಧತೆ ಇತ್ತು, ಆ ಮಾತಿನಲ್ಲಿ ಒಂದು ಪ್ರೀತಿ ಇತ್ತು, ಆ ಮಾತಿನಲ್ಲಿ ನನ್ನ ಮಕ್ಕಳಿಗೆ ಏನಾದರೂ ಕೊಡಬೇಕು ಎಂಬ ಆಸೆ ಇತ್ತು. ನನಗೆ ಆ ಮಾತಿನಲ್ಲಿ ಅರ್ಥ ಆಯಿತು. ಅಂತ ಒಳ್ಳೆಯ ಶಿಕ್ಷಕರು ನಿಮ್ಮಲ್ಲಿದ್ದಾರೆ. ನಮ್ಮ ಸಂಜೀವ್ ಸರ್ ಇರ್ಬೋದು, ಮೋಹನ್ದಾಸ್ ಸರ್ ಇರ್ಬೋದು. ಅದಕ್ಕೆ ನಿಮಗೆ ಸ್ಫೂರ್ತಿ ಕೊಡಲಿಕ್ಕೆ ನಿಮ್ಮ ಆಡಳಿತ ಮಂಡಳಿಗಳು ಬೆಳಗ್ಗಿನಿಂದ 7 ಗಂಟೆಗಿದ್ದಾರೆ. ಗೊತ್ತಾಗ್ತದೆ, ಅವರ ಆ ಮಾತಿನಲ್ಲಿ ಅರ್ಥ ಆಗ್ತದೆ. ನಾನು ಮುಖಸ್ತುತಿಗೆ ಮಾತಾಡುವಂಥದ್ದಲ್ಲ. ಅವರ ಸ್ಫೂರ್ತಿ ಯಾವ ರೀತಿ ಅಂತ ಹೇಳಿದ್ರೆ, ಒಂದು ದೊಡ್ಡ ಸಾಮ್ರಾಜ್ಯ ಇತ್ತು, ದೊಡ್ಡ ಸಾಮ್ರಾಜ್ಯ. ಆ ಸಾಮ್ರಾಜ್ಯದಲ್ಲಿ ಯಾರಿರ್ತಾರೆ? ಒಬ್ಬ ಅರಸ. ಅರಸನ ಹೆಂಡತಿ ಯಾರು? ಮಾತಾಡಿ. ರಾಣಿ, ಅವರೊಟ್ಟಿಗೆ ಮಂತ್ರಿಗಳು, ಸೇನಾಧಿಕಾರಿಗಳು, ಸೈನ್ಯ, ಕುದುರೆ, ಆನೆ, ಒಂಟೆ, ಕಾಲಾಳುಗಳು ಎಲ್ಲ ಇರ್ತಾರಲ್ವಾ? ಒಂದು ಸಾಮ್ರಾಜ್ಯ ಹೇಳಿದಾಗೆ ಅಲ್ವಾ? ದೊಡ್ಡ ಸಾಮ್ರಾಜ್ಯ ಒಂದು ಅರಸನ ಇದರಲ್ಲಿ, ಅರಮನೆಯಲ್ಲಿ ಆ ರೀತಿಯೆಲ್ಲ ವ್ಯವಸ್ಥೆ ಇರ್ತದೆ. ಆನೆಗಳು ಎಲ್ಲ ಇರ್ತವೆ ಯುದ್ಧಕ್ಕೆಗೋಸ್ಕರ. ತನ್ನ ಅರಮನೆಯನ್ನ, ತನ್ನ ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಈ ರೀತಿ ವ್ಯವಸ್ಥೆಗಳು ಇರ್ತವೆ. ಹೀಗಿರುವಾಗ ಒಂದು ದಿವಸ ಒಂದು ಆನೆ ನೀರು ಕುಡಿಯಲಿಕ್ಕೆ ಅಂತ ಹೇಳಿ ಆ ಕೆರೆಗೆ ಹೋದಾಗ ಆ ಕೆರೆಯಲ್ಲಿ ಮುಳುಗಿ ಹೋಗ್ತದೆ. ಆ ಆನೆ ಮುದಿ ಆನೆ, ಪ್ರಾಯದ ಆನೆ. ಅದಕ್ಕೆ ಮೇಲೆ ಬರಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ, ಮೇಲೆ ಬರಲಿಕ್ಕೆ ಆಗುವುದಿಲ್ಲ. ಏನು ಕಷ್ಟಪಟ್ಟರು ಕೂಡ ಆ ಕೆರೆಯಿಂದ ಮೇಲೆ ಬರಲಿಕ್ಕೆ ಆಗ್ತಾ ಇಲ್ಲ. ಕೆಸರು ತುಂಬಿದೆ. ಒಂದು ಕಾಲು ತೆಗೆದ ಕೂಡಲೇ ಇನ್ನೊಂದು ಕಾಲು ಒಳಗೆ ಹೋಗ್ತದೆ, ಕಾಲು ಮೇಲೆ ತೆಗೆದ ಕೂಡಲೇ ಹಾಗೆ ಮೇಲೆ ಕೆಳಗೆ ಏನು ಮಾಡಿದ ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅರಮನೆಗೆ ಸುದ್ದಿ ಹೋಗ್ತದೆ, ನಮ್ಮ ಸೈನ್ಯದ ಮುದಿ ಆನೆ ಕೆರೆಯಲ್ಲಿ ಮುದುಗಿ ಹೋಗಿದೆ, ಕೆರೆಯಲ್ಲಿ ಮುಳುಗಿದೆ, ಮೇಲೆ ಬರಲಿಕ್ಕೆ ಆಗ್ತಾ ಇಲ್ಲ. ಅರಸ ಬಂದ, ಮಂತ್ರಿಗಳು ಬಂದರು, ಏನು ಮಾಡಲಿಕ್ಕೂ ಆಗಲಿಲ್ಲ. ಕೊನೆಗೆ ಅರಸ ಹೇಳ್ತಾನೆ ಮಂತ್ರಿ ಹತ್ರ, ಹೋಗು, ಅರಮನೆಗೆ ಹೋಗಿ ಕಹಳೆಯನ್ನು ಊದು ಅಂತೇಳಿ. ಕಹಳೆಯನ್ನು ಊದ್ತಾರೆ. ಕಹಳೆಯನ್ನು ಊದಿ, ಕಹಳೆ ಹೇಳಿ, ಯಾಕೆ ಕಹಳೆ ಊದ್ತಾರೆ ಹೇಳಿ? ಹೇಗೆ ಊದ್ತಾರೆ ಕಹಳೆ? ಬೇರೆ ಸಾಮ್ರಾಜ್ಯದ ಅರಸರು, ಸೈನಿಕರು ನಮ್ಮ ರಾಜ್ಯದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೂಚನೆ ಕೊಡುವಂಥದ್ದು ಯಾವುದು? ಕಹಳೆ. ಕಹಳೆ ಊದಿದ ಕೂಡಲೇ ಆನೆಗೆ ಕಿವಿ ಸರ್ಕ ಮಾಡಿದ್ದಿಗೆ ಓಪನ್ ಮಾಡಿದ್ದು, ನಮ್ಮ ಸಾಮ್ರಾಜ್ಯದ ಮೇಲೆ ಯಾವ ವೈರಿಗಳು ಯುದ್ಧಕ್ಕೆ ಬಂದಿದ್ದಾರೆ, ನಾನು ಇಲ್ಲಿ ಕೆರೆಯಲ್ಲಿ ನಿಂತರೆ ಆಗೋದಿಲ್ಲ, ನಾನು ಹೋಗ್ಬೇಕು, ಯುದ್ಧಕ್ಕೆ ಹೋಗ್ಬೇಕು ಅಂತ ಹೇಳಿ ಅದಕ್ಕೆ
ಏನು ಬಂತು? ಹುರುಪು ಬಂತು, ದೊಡ್ಡನೆ ಮೇಲೆದ್ದು ಬಂತು. ಹೇಗೆ ಬಂತು ಅಂತ ಹೇಳಿದ್ರೆ, ನಾನು ಯುದ್ಧಕ್ಕೆ ಹೋಗಬೇಕು, ನನ್ನ ಸಾಮ್ರಾಜ್ಯದ ಮೇಲೆ, ನನ್ನ ಅರಸನ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡುವಾಗ ನಾನು ಇಲ್ಲಿ ಅದಾಗುತ್ತೆ ಆಗೋದಿಲ್ಲ ಅಂತೇಳಿ ಆ ಕಹಾಳಿಯನ್ನು ಓದಿಸಿಕೊಳ್ಳಿಕ್ಕೆ ನಿಲ್ಲಿಸಿ ಎದ್ದು ಬಿಟ್ಟಿದಂತೆ. ಎದ್ದು ಮೇಲೆ ಬರ್ತದೆ. ಅದು ಮೇಲೆ ಬರಬೇಕಂತಂದ್ರೆ ಕಾರಣ ಯಾರು ಹೇಳಿ? ಯಾರು ಕಾರಣ? ಕಹಳೆ. ಯುದ್ಧಕ್ಕೆ ರೆಡಿ ಆಗಬೇಕು ನೀನೆಂಬ ಕಹಳೆ, ಅದು ಧ್ಯೇಯ. ಮೇಲೆ ಬರಬೇಕಂತಂದ್ರೆ ಸ್ಫೂರ್ತಿ ಯಾವುದು? ಕಹಳೆ. ಅಂತಹ ಸ್ಫೂರ್ತಿಯನ್ನು ಕೊಡುವಂತಹ ಆಡಳಿತ ಮಂಡಳಿ ನಿಮ್ಮ ಜೊತೆಗಿರುವಾಗ ನೀವು ಯಾರಿಗೂ ಹೆದರಬೇಕಾಗಿಲ್ಲ. ನೀವು ಹೋಗಬೇಕು ಇಲ್ಲಿಗೆ ಜ್ಞಾನಾರ್ಜನೆಯನ್ನು ಮಾಡಿಕೊಳ್ಳಿಕ್ಕೆ, ಒಳ್ಳೆಯ ವಿಷಯಗಳನ್ನು ತಿಳಿದುಕೊಂಡು ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡು ನೀವು ಏರಬೇಕು ಒಳ್ಳೆಯ ಅಧಿಕಾರಿಗಳಾಗಿ, ನೀವು ಏರಬೇಕು ಒಳ್ಳೆಯ ಹುದ್ದೆಗೆ. ಈ ಸಾಮ್ರಾಜ್ಯದ ಆಸ್ತಿ ಆಗಬೇಕು ನೀವು, ಈ ಸಾಮ್ರಾಜ್ಯ ಈ ದೇಶದ ಆಸ್ತಿಯಾಗಿ ಬೆಳೆಯಬೇಕು ಅಂತೇಳಿ ನಿಮ್ಮಲ್ಲಿ ಒಂದು ವಿನಯವಾದ ಪ್ರಾರ್ಥನೆ ಮಾಡಿಕೊಂಡು ಒಂದು ಆಟ ಆಡಿಸ್ತೇನೆ ನಿಮಗೆ. ಆಗ್ಬೋದಾ? ಆಟ ಇಷ್ಟ ನಿಮಗೆ? ಆಟ ಹಿಡಿದ್ರೆ ನಿಮಗೆ ಮುಖದಲ್ಲಿ ನಗು ಬಂತು, ಈಗ ನಗು ಬಂತು. ಸರಿ, ಯಾವ ಆಟ ಅಂತ ಹೇಳಿದ್ರೆ ಒಂದು ಗುರೂಜಿಯ ಆಟ. ಆಗ್ಬೋದಲ್ಲ? ಆಟ ಆಡಿದ್ರೆ ನೀವು. ಇದು ಯಾವ ಆಟ ಅಂತ ಹೇಳಿದ್ರೆ ಜೀವನದ ಒಂದು ಪಾಠ. ಎಸ್, ನೀವೆಲ್ಲ ಕೂತಿದ್ದೀರಲ್ವಾ? ಆಟ ಹೇಗಿರ್ತದೆ ಅಂತ ಹೇಳಿದ್ರೆ ಅದೊಂದು ನೆನಪಿನ ಶಕ್ತಿಯ ಆಟ. ನಿಮ್ಗೆ ಎಷ್ಟು ನೆನಪು ಶಕ್ತಿ ಇದೆ, ಎಷ್ಟು ಜನರಿಗೆ ಇದ್ದೀರಿ ಅಂತ ತಿಳ್ಕೊಳ್ಬೇಕು ನನಗೆ. ಆಗೋದಲ್ಲ? ಗುರೂಜಿ ಆಟ. ಗುರೂಜಿ ಹೇಳ್ತಾರೆ ತಲೆ ಮೇಲೆ ಕೈ ಇಡಿ, ಕೈ ತೆಗಿರಿ. ಎಸ್, ಇದು ಆಟ. ಈಗ ನಾನು ಗುರೂಜಿ ಅಲ್ಲ, ನಾನು ನಿಮ್ಮನ್ನ ಮೋಸ ಮಾಡ್ತೇನೆ, ಮಂಗ ಮಾಡ್ತೇನೆ, ಮಂಗ ಆಗ್ಬಾರ್ದು. ಗೊತ್ತಲ್ವಾ? ಗುರೂಜಿ ಹೇಳ್ತಾರೆ ಅಂದ್ರೆ ಮಾತ್ರ ಮಾಡಿ ಹೋಗ್ಬೇಕು. ಗುರೂಜಿ ಹೇಳ್ತಾರೆ ಅಂತ ಹೇಳಿದ್ರೆ ಮಾತ್ರ ಮಾಡಿ ಹೋಗ್ಬೇಕು. ಗುರೂಜಿ ಶಬ್ದ ಬಾರದಿದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆಯ್ತಲ್ವಾ? ಸರಿ, ಇನ್ನೊಂದ್ಸಲ ಬಲಗೈ ಎತ್ತಿ. ಗುರೂಜಿ ಹೇಳಿದ್ರೆ ಕೈ ಎತ್ತಿ ನಿಮ್ಗೆ ಇಲ್ಲಲ್ವಾ? ಗುರೂಜಿ ಹೇಳಿದ್ರ ಆಗ ನಿಮ್ಮ ಮನಸ್ಸು ಇಲ್ಲಿ ಇಲ್ಲ ಅಂತ ಕೈ ಕೆಳಗೆ ಮಾಡಿ. ಯಾರು ಕೈ ಕೆಳಗೆ ಮಾಡಿ ಹೇಳಿದ್ರು? ಈಗ ಎತ್ತಿಗಿಲ್ಲ, ಈಗ ಎತ್ತಿಗಿಲ್ಲ ನೋಡಿ. ಇವರಿಬ್ಬರು ಮಾತ್ರ ಕೈ ಇಟ್ಟಿದ್ದಾರೆ, ಆಗ ಕೈ ಕೆಳಗೆ ಮಾಡೇ ಇಲ್ಲ. ಆಯ್ತು, ನಮ್ಮ ಕೆಳಗೆ ಮಾಡಿ. ಅವ್ರ ಕೆಳಗೆ ಮಾಡಿದ್ರು. ಈಗ ಯಾರು ಹೇಳಿದ್ರು ಕೈ ಕೆಳಗೆ ಮಾಡ್ಲಿಕ್ಕೆ? ಗುರುಜಿ ಹೇಳಿದ್ರ? ನಾನು ಆಗ್ಲೇ ಹೇಳಿದ್ದೀನಿ, ಗುರುಜಿ ಹೇಳಿದ್ರೆ ಮಾತ್ರ ಮಾಡಬೇಕು ಅಂತ ಹೇಳಿ. ಏನಿದ್ಯಾ? ಆಯ್ತು, ಕೆಳಗೆ ಮಾಡಿ, ಕೆಳಗೆ ಮಾಡಿ, ಕೆಳಗೆ ಮಾಡಿ. ಮಾಡ್ತಾ ಇಲ್ಲ ನೋಡಿ. ಅವ ಮಲಿದ್ದಾರೆ 3 ಜನ. ನೀವು ಮತ್ತೆ ಎತ್ತಿರಲ್ವಲ್ಲ ನೀವು ಅಲ್ವಾ? ಸರಿ, ಈಗ ಕೈ ಕಟ್ಟಿ. ಸರಿ, ಯಾರು ಔಟ್ ಆಗಿಲ್ಲ ಅವ್ರಿಗೆ ಔಟ್ ಆಗೋದು ನೋಡಿಲಿ, ನಿಲ್ಲಿ. ಔಟ್ ಆಗೋದು ನೋಡಿಲಿ, ನಿಲ್ಲಿ. ಓ ಸರಿ, ನೀವು ನೋಡಿ ಅವ್ರ ಕೈ ಕೆಳಗೆ ಮಾಡಿದ ಅಲ್ಲಿ. ನೀವು ಒಬ್ಬ ಇದ್ದಾನೆ ಇಲ್ಲಿ. ಈಗ ಸರಿ, ಗುರುಜಿ ಹೇಳ್ತಾರೆ ನಿಲ್ಲೋ. ಗುರುಜಿ ಇಲ್ಲಿ ಹೇಳಿದಲ್ವಾ? ಏನ್ ಮಾಡಿ ಹೇಳಿದ್ರು ಗುರುಜಿ? ಕೈ ಮೇಲೆ ಮಾಡಿ ಹೇಳಿದ್ರು ಗುರುಜಿ, ಕೈ ಕೆಳಗೆ ಮಾಡಿ ಹೇಳಿಲ್ಲ. ಈಗ ಅವನು ಗುರುಜಿ ಕೈ ಕೆಳಗೆ ನಿಲ್ಲುವಾಗ ಗುರುಜಿ ಕೈ ಕೆಳಗೆ ಮಾಡಿ ಕೂತ್ಕೊಳ್ಳಿ ಹೇಳಿದ್ರ? ಇಲ್ಲ. ಸರಿ, ಅವನೊಬ್ಬನೇ ವಿನ್ನಾಗಿದ್ದಾನೆ. ಈಗ ಅವನಿಗೊಂದು ಬಹುಮಾನ ಕೊಡ್ಬೇಕು. ಯಾವ ಬಹುಮಾನ? ಕ್ಲಾಸ್. ಎಸ್, ಕ್ಲಾಸ್. ಈಗ ಆತ ಅರ್ಥ ಇದೆ ನಿಮಗೆ? ನಿಲ್ಲಿ, 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 ನಿಲ್ಲಿ. ಯಾರು ನಿಮ್ಮ ನಿಲ್ಲಿಕ್ಕೆ ಹೇಳಿದ್ದು? ಪ್ರಯತ್ನ ಮಾಡಿದ ನಿಲ್ಲಿಕ್ಕೆ, ಉಳಿದವರು ಯಾರು ನಿಲ್ಲದೆ ಇರುವುದರಿಂದ ಇಲ್ಲಿ ಏನೋ ಮೋಸ ಉಂಟು ಅಂತ ಅರ್ಥ ಇದೆ ಅಲ್ವಾ? ಓಕೆ, ಗುರುಜಿ ಹೇಳ್ತಾರೆ ನಿಲ್ಲಿ. ಗುರುಜಿ ಹೇಳ್ತಾರೆ ಬಲಗೈ ಎತ್ತಿ. ಗುರುಜಿ ಹೇಳ್ತಾರೆ ಎಡಗೈ ಎತ್ತಿ. ಗುರುಜಿ ಹೇಳ್ತಾರೆ ಬಲಗೈ ಕೆಳಗೆ ಮಾಡಿ, ಎಡಗೈ ಕೆಳಗೆ ಮಾಡಿ. ಏನಿದು? ಅಲ್ಲ, ಮತ್ತೆ ಕೈ ಮೇಲೆ ಮಾಡಲಿಕ್ಕಿಲ್ಲ. ಗುರುಜಿ ಹೇಳಿದ್ದು ಎಡಗೈ ಮಾತ್ರ ಮೇಲೆ ಈಗ ಅಲ್ವಾ? ಬಲಗೈ ಕೆಳಗೆ ಮಾಡಿದ್ದೀರಿ. ಗುರುಜಿ ಬಲಗೈ ಕೆಳಗೆ ಮಾಡಿ ಹೇಳಿಲ್ಲ. ಎಡಗೈ ಮೇಲೆ ಇರಬೇಕಿತ್ತು, ಎಡಗೈ ಮೇಲೆ ಇಲ್ಲ ಅಲ್ವಾ? ಬಲಗೈ ಕೆಳಗೆ
ಎಸ್ ಸರಿ, ಕೈ ಕಟ್ಟಿ. ಹಾ ಅದೇ ಟ್ರೈ ಮಾಡಿದ್ದು. ಗುರುಜಿ ಕೈ ಕಟ್ಟಿ, ಗುರುಜಿ ಕೈ ಬಿಡಿ, ಗುರುಜಿ ಹೇಳಿದ ಕೈ ಬಿಡಿ. ಆಮೇಲೆ ನಾವು ಕೂತ್ಕೊಳ್ಳು. ಯಾರು ತಪ್ಪು ಮಾಡಿದ್ರೆ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅದು ಕೈ ಆಗ ಬಂದಿದೆ, ಕೂತ್ಕೊಳ್ಳೋ. ಕೈ ಬಿಡಿ, ಕೈ ಬಿಟ್ಟರೆ ಕೂತ್ಕೊಳ್ಳಿ. ಹೌದು, ಕೂತ್ಕೊಳ್ಳಿ, ಪ್ಲೀಸ್ ಕೂತ್ಕೊಳ್ಳಿ. ಗುರುಜಿ ಎಡಗೈತಿ, ಎಡಗೈ ಎಡಗೈ ಆಗ್ಬೇಕು, ಎಡಗೈ ಎಡಗೈ. ಮತ್ತೆ ಇಲ್ಲ ಹೀಗೆ. ಯಾರು ತಪ್ಪು ಮಾಡಿದ್ರೆ ಕೂತ್ಕೊಳ್ಳಿ, ಪ್ಲೀಸ್ ಕೂತ್ಕೊಳ್ಳಿ. ತಪ್ಪು ಮಾಡಿದ್ರೆ ಎಲ್ಲ ಹೌದಲ್ವಾ? ಗುರುಜಿ ಹೇಳ್ತಾರೆ ನಿಲ್ಲಿ, ಯಾರು ಔಟಾಗಲಿಲ್ಲ. ಗುರುಜಿ ಹೇಳ್ತಾರೆ ನಿಲ್ಲಿ, ಯಾರು ಔಟಾಗಲಿಲ್ಲ. ಅದಿಲ್ಲಲ್ವಾಗ? ಓಕೆ ಸರಿ. ಈಗ ಗುರುಜಿ ಹೇಳ್ತಾರೆ ಕೇಳಿ, ಬಲಗೈ ಮುಂದೆ ಎಡಗೈ ಮಾಡಿ, ಬಲಗೈ ಮುಂದೆ ಎಡಗೈ ಮಾಡಿ ಮಾಡಿ. ಗುರುಜಿ ಹೇಳ್ತಾರೆ ಬಲಗೈ ಮುಂದೆ ಎಡಗೈ, ಗುರುಜಿ ಹೇಳ್ತಾರೆ ಬಲಗೈ ಮುಂದೆ ಎಡಗೈ ಮಾಡಿ. ಗುರುಜಿ ಹೇಳ್ತಾರೆ ಬಲಗೈ ಮುಂದೆ ಎಡಗೈ, 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 ಬಲಗೈ ಮುಂದೆ ಎಡಗೈ. ಏನ್ ಮತ್ತೆ ನಾನು ಹೇಳ್ತಾ ಇರೋದು? ಬಲಗೈ ಮುಂದೆ ಎಡಗೈ ಹಿಂದೆ, ಬಲಗೈ ಮುಂದೆ ಎಡಗೈ ಹಿಂದೆ, ಬಲಗೈ ಮುಂದೆ ಎಡಗೈ ಹಿಂದೆ ಮುಂದೆ ಮಾಡಲಿಕ್ಕೆ ಹೇಳಿಲ್ಲ. ಹೇಳಿದ ಮತ್ತೆ ಹಿಂದೆ ಮುಂದೆ ಮಾಡಿದ್ರು. ಎಲ್ಲರೂ ಕೂತ್ಕೊಳ್ಳಿ, ಸರಿಯಾಗಿ ಕೇಳ್ಕೊಳ್ಬೇಕು. ಯಾವುದು ಹೇಳಿದ್ದಾರೆ ಮಾಡಲಿಕ್ಕೆ ಅದು ಮಾತ್ರ ಮಾಡಬೇಕು. ನಾನು ಹೇಳಿದ 20 ಸಲ ಹೇಳಿದೆ, ಬಲಗೈ ಮುಂದೆ ಎಡಗೈ ಹಿಂದೆ, ಬಲಗೈ ಮುಂದೆ ಎಡಗೈ ಹಿಂದೆ, ಬಲಗೈ ಮುಂದೆ ಎಡಗೈ ಹಿಂದೆ, ಬಲಗೈ ಮುಂದೆ ಎಡಗೈ, ಬಲಗೈ ಮುಂದೆ ಎಡಗೈ ಹಿಂದೆ ಅಂತ ಹೇಳಿದೆ. ನೀವೇನ್ ಮಾಡ್ತಿದ್ರಿ? ಹೋಗ್ತಾ ಸಮಾಜದಲ್ಲಿ ನಮ್ಮನ್ನ ಮೋಸ ಮಾಡುವ ಜನ ತುಂಬಾ ಮಂದಿ ಇದ್ದಾರೆ. ಹುಡುಗರಿರ್ಬೋದು ಹುಡುಗಿಯರಿಗೆ, ಹುಡುಗರು ಹುಡುಗಿಯರಿಗೆ ಇರಬಹುದು. ಮೋಸದ ಬಲೆಯನ್ನು ಬೀಸಿ ಮಂಗ ಮಾಡುವಂಥದ್ದು ಇದು ಸಮಾಜದಲ್ಲಿ ನಡೀತಾ ಇರ್ತದೆ. ಬೇರೆ ಬೇರೆ ಮೋಸಗಳ ಮಾತು, ಬಣ್ಣ ಬಣ್ಣದ ಮಾತು. ಅದಕ್ಕಾಗಿ ನೀವು ನಿತ್ಯ ಯೋಗಾಭ್ಯಾಸ ಮಾಡಿದ್ರೆ ಯಾವುದು ಸರಿ ಯಾವುದು ತಪ್ಪು ಎಂಬ ಪರಿಜ್ಞಾನ ನಿಮಗೆ ಕೊಡ್ತದೆ. ನಿಮಗೆ ಈಗ ಕೆಲವು ಹೆಚ್ಚಿನವ್ರು ಏನು ಮಾಡಿದ್ರಿ, ನಾನು ಮೋಸದಲ್ಲಿ ನಿಮ್ಮನ್ನ ಮಂಗ ಮಾಡಿದ ಕೂಡ ನೀವು ಅದೇ ರೀತಿ ಮಾಡ್ತಾ ಇದ್ದೀರಿ. ಆ ರೀತಿ ಆಗುವುದಿಲ್ಲ. ನಿತ್ಯ ಯೋಗಾಭ್ಯಾಸ ಮಾಡಿದ್ರೆ ಅದಕ್ಕೆ ಹೇಳಿದ್ದು ಬುದ್ಧಿಶಕ್ತಿ ಬೆಳೀತದೆ. ಅವರು ಗಾಳಿ ಹಾಕ್ತಾ ಇದ್ರು, ಗಾಳಿ ಹಾಕಿ ಈ ಮಸಿಯನ್ನ ಬಿಸಿ ಮಾಡ್ತಾ ಇದ್ರು. ಅದು ಕೆಂಪಾಗಿ ಹೊಳೆಯುತ್ತಾ ಇತ್ತು. ಮಸಿ ಕೆಂಪಾಗಿ ಹೊಳೆದಿತ್ತು. ಆ ಕೆಂಪಾಗಿ ಹೊಳೆಯೋದ್ರ ಮೇಲೆ ಕಬ್ಬಿಣ ಇಟ್ಟರೆ ಕಬ್ಬಿಣ ಏನಾಗ್ತದೆ? ಏನಾಗ್ತದೆ? ಬಿಸಿ ಆಗ್ತದೆ. ಬಿಸಿಯಾಗಿ ಯಾವ ಬಣ್ಣ ಬರ್ತದೆ? ಕೆಂಪು ಬಣ್ಣಕ್ಕೆ ಬರ್ತದೆ. ಆ ಕೆಂಪು ಬಣ್ಣ ಬಂದ ಮೇಲೆ ಅದಕ್ಕೆ ಸುತ್ತಲೇ ಹೊಡೆದ್ರೆ ಅದೇನಾಗ್ತದೆ? ಯಾವ ಆಕಾರ ಬೇಕೋ ಆ ಆಕಾರ ಬರ್ತದೆ. ಹೀಗೆ ಕಮ್ಮಾರ ಊದುವಂತಹ ಆ ಕೆಂಡ ಏನಿದೆ, ಮಸಿ ಏನಿದೆ, ಆ ರೀತಿ ಹೊಳೆಯುತ್ತದಂತೆ ನಮ್ಮ ಸ್ಕಲ್, ನಮ್ಮ ಬ್ರೈನ್, ಅಂದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ಉದ್ವೇಗಗಳು ಇವೆ, ಒತ್ತಡಗಳಿವೆ, ಅದೆಲ್ಲ ದೂರ ಆಗಿ ಆ ಮನಸ್ಸನ್ನ, ಮೆದುಳನ್ನ ತೊಳೆಯುವ ಕೆಲಸ ಯಾವುದು ಮಾಡ್ತದೆ? ಕಪಾಲಭಾತಿ ಮಾಡ್ತದೆ. ನಿತ್ಯ ನೀವು ನಿಮ್ಮ ಜೀವನದಲ್ಲಿ ಕಪಾಲಭಾತಿಯನ್ನ 20 ಸ್ಟ್ರೋಕ್ 3 ಟೈಮ್ಸ್ ಮಾಡಿ ಏನಾಗ್ತದೆ? ನಿದ್ದೆ ಓಡಿ ಹೋಗ್ತದೆ, ಮನಸ್ಸು ಉಲ್ಲಾಸದಿಂದ ಖುಷಿಯಿಂದ ಇರ್ತದೆ, ಬುದ್ಧಿಶಕ್ತಿ ಚುರುಕಾಗ್ತದೆ, ಓದಿಗೆ ಖುಷಿಯಾಗ್ತದೆ. ನಿಮಗೆ ನಮ್ಮ ಮೈ ಮೇಲೆ ಒಳ್ಳೆಯ ಬಟ್ಟೆ ಹಾಕ್ಬೋದು, ಒಳ್ಳೆಯ ಸೋಪು ಹಾಕ್ಬೋದು, 4 ದಿನ ಸ್ನಾನ ಮಾಡಿದ್ರೆ ಸೆಂಟ್ ಹಾಕ್ಬೋದು ಅಲ್ವಾ? ಅದು ನಮ್ಮ ದೇಹದ ಒಳಗೆ ಯಾವ ಸೆಂಟು ಹಾಕ್ಲಿಕ್ಕೆ ಆಗೋದು, ಯಾವ ಬಟ್ಟೆ ಹಾಕ್ಲಿಕ್ಕೆ ಆಗೋದಿಲ್ಲ. ನಮ್ಮ ದೇಹದ ಒಳಗಿನ ಒಳೆಯನ್ನು ತೆಗಿಬೇಕಂತಂದ್ರೆ ಏನ್ ಮಾಡ್ಬೇಕು? ನಾವು ಒಂದು ಆಸನಾಭ್ಯಾಸ, ಇನ್ನೊಂದು ದೀರ್ಘ ಉಸಿರಾಟ. ಆರೋಗ್ಯದ ಗುಟ್ಟೆ ಅದು. ಆರೋಗ್ಯದ ಗುಟ್ಟೆ ಯಾವುದು? ದೀರ್ಘ ಉಸಿರಾಟ. ಅದರಿಂದ ಈ ಉಸಿರಾಟ ಮಾಡಲಿಕ್ಕೆ ಬೇರೆ ಬೇರೆ ಟೆಕ್ನಿಕ್ಗಳಿವೆ. ಆ ಅಭ್ಯಾಸನ ಈಗ ನಾವು ಮಾಡ್ತಾ ಧ್ಯಾನಕ್ಕೆ ಹೋಗೋಣ. ಬೆನ್ನೇರ ಹಸ್ತವನ್ನ ಹೀಗಿಟ್ಕೊಳ್ಳಿ. ಎಸ್, ನಿಮಗೆ ಯಾವ ಸ್ಥಿತಿಯಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತಾ ಕೂತ್ಕೊಳ್ಳಿ, ಆರಾಮ್ಸೆ ಕೂತ್ಕೊಳ್ಳಿ, ಕಷ್ಟಪಡಬೇಡಿ. ಹೇಗೆ ಕುತ್ಕೊಳ್ಳಿಕ್ಕೆ ಆಗ್ತದೆ ಹಾಗೆ ಕೂತ್ಕೊಳ್ಳಿ. ಪದ್ಮಾಸನ, ಸುಖಾಸನ, ವಜ್ರಾಸನ, ಹಾಗೆ ಕೂತ್ಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಓಕೆ, ಉಸಿರು ಬಿಡಿ. ಬ್ರೀತ್
ಕುಡಿತ. ಎಸ್, ಕಣ್ಬಿಡಿ. ಈಗ ಎರಡೂ ಮುಗಿದ ಒಳ್ಳೆಯಿಂದ ಪ್ರಾರಂಭ ರುಚಿ ತಗೊಳ್ಬೇಕು. ತಗೊಂಡು ಆಮೇಲೆ ಉಸಿರನ್ನು ಬಿಡೋದು. ಹೀಗೆ ಮೂಗಿನ ಮೂಲಕ ಮಾತ್ರ ಇದನ್ನು ಕುಡಿಸೋದು ಬೇಡ. ಮೂಗಿನ ಉಸಿರನ್ನು ಬಿಡುವಂಥದ್ದು ಹೊಟ್ಟೆ ಒಳಗೆ ಹೋಗ್ಬೇಕು. ಬಿಡುವ ಹೊಟ್ಟೆ ಒಳಗೆ ಹೋಗ್ಬೇಕು. ಎಸ್, ಉಸಿರು ತಗೊಳ್ಳಿ. ಎಸ್, ಸ್ಟಾರ್ಟ್. ಜೋರಾಗಿ ಎಕ್ಸೆಲ್, ಎಕ್ಸೆಲ್, ಎಕ್ಸೆಲ್. ಕಣ್ಣು ಮುಚ್ಚಿ. ಎಕ್ಸೆಲ್, ಎಕ್ಸೆಲ್. ಜೋರಾಗಿ ಎಕ್ಸೆಲ್, ಎಕ್ಸೆಲ್. ಕೇಳುವುದಿಲ್ಲ. ಓಕೆ, ಎಕ್ಸೆಲ್ ಮಾಡಿ ಮಾಡಿ. ಸ್ಟಾಪ್. ಕಣ್ಣು ಮುಚ್ಚಿಕೊಳ್ಳಿ. ಈಗ ಕಣ್ಣು ಮುಚ್ಚಿ. ಈಗ ನಿಮ್ಮ ತಲೆಯನ್ನು ಗಮನಿಸಿ, ಉಸಿರಾಟವನ್ನು ಗಮನಿಸಿ, ಉಸಿರಾಟದಲ್ಲಿ ಆದಂತಹ ವ್ಯತ್ಯಾಸವನ್ನು ಗಮನಿಸಿ. ಉಸಿರು ಒಳಗೆ ಹೊರಗೆ ಹೋಗ್ತಾ ಇಲ್ಲ, ಅದನ್ನು ಕೂಡ ಗಮನಿಸಿ. ತಲೆ ಹಗುರವಾಗಿದೆ. ಈಗ ನಿಧಾನವಾಗಿ ಉಸಿರು ಒಳಗೆ ಹೊರಗೆ ಹೋಗುವುದನ್ನು ಗಮನಿಸಿ. ಪ್ರಾಣಾಯಾಮ ಅಭ್ಯಾಸ ಮಾಡೋದ್ರಿಂದ ಉಸಿರಾಟದ ವೇಗ ಕಡಿಮೆ ಆಗ್ತದೆ. ಉಸಿರಾಟದ ವೇಗ ಕಡಿಮೆ ಆದ ಕೂಡಲೇ ಆಯುಷ್ಯ ವೃದ್ಧಿಯಾಗ್ತದೆ. ಈಗ ಮತ್ತೊಂದು ಉಸಿರುಗೊಳ್ಳಿ. ನೋಡಬೇಡಿ, ಮಾಡಿ ಮಾಡಿ ಜೋರಾಗಿ ಮಾಡಿ. ಎಕ್ಸೆಲ್, 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 ಎಕ್ಸೆಲ್. ಲೆಕ್ಕ ಮಾಡಿ 20. ಎಸ್, ಸ್ಟಾಪ್. ನೇರ ಮಾಡಿಕೊಳ್ಳಿ. ನೇರ ಓದಿಗೆ ಕೂತ್ಕೊಳ್ಳುವಾಗ ಪಾಠ ನೇರವಾಗಿದ್ದರೆ ಮೆದುಳು ಚುರುಕಾಗ್ತದೆ, ಹೇಳಿದ್ದು ಅರ್ಥ ಆಗ್ತದೆ, ಮನಸ್ಸಿನೊಳಗೆ ಉಳಿಯುತ್ತದೆ. ಕಣ್ಬಿಡಿ, ಕಣ್ಬಿಡಿ. ಇದೇನೇ ನಿಮಗೆ ನಾನೀಗ ಪ್ರಾಣಾಯಾಮ ಮಾಡೋದ್ರಿಂದ ಏನು ಎಫೆಕ್ಟ್ ಆಗ್ತದೆ, ಪರಿಣಾಮ ಆಗ್ತದೆ ಅಂತ ಹೇಳ್ತೇನೆ, ಗೊತ್ತಲ್ವಾ? ಈಗ ನಿಮ್ಮ ಮನಸ್ಸನ್ನು ಗಮನಿಸಿ. ಹೇಗಿದೆ ನೋಡಿ ಒಂದ್ಸಲ ನಿಮ್ಮ ಮನಸ್ಸನ್ನು ಗಮನಿಸಿ. ಕಣ್ಣು ಮುಚ್ಚಿ. ಬೇರೆ ನೋಡಿ ಅಲ್ಲ, ನಿಮ್ಮ ಮನಸ್ಸನ್ನು ಗಮನಿಸಿ. ಒಂದು ರೀತಿ ಇದೆ. ಈಗ ಇಟ್ಕೊಳ್ಳಿ ಮುದ್ರೆಯನ್ನ. ಈಗ ಎಡಮೂಗಿನ ಒಳ್ಳೆಯಿಂದ ತಗೊಳ್ಳಿ, ಅದರಲ್ಲೇ ಬಿಡಿ. ಮತ್ತೆ ತಗೊಳ್ಳಿ, ಅದರಲ್ಲೇ ಬಿಡಿ. ಕಣ್ಣು ಮುಚ್ಚಿ. ತಗೊಳ್ಳಿ, ಬಿಡಿ. ತಗೊಳ್ಳಿ, ಸ್ಟಾಪ್ ಮಾಡಿ. ಕೈ ಬಿಟ್ಟರೆ ಕಣ್ಣು ಮುಚ್ಚಿಕೊಳ್ಳಿ. ಈಗ ನಿಮ್ಮ ಬಲಬದಿ ಮತ್ತು ಎಡಬದಿಯನ್ನು ಗಮನಿಸಿ. ತಲೆಯ ಬಲಬದಿ ಸರಿ, ಕಣ್ಬಿಡಿ. ಏನೇ ಈಗ ಎಡಬದಿನೇ ಫ್ರೀ ಅನಿಸ್ತಾ ಇದೆ ಅಲ್ವಾ? ಖುಷಿ ಅನಿಸ್ತಾ ಇದೆ, ಶಾಂತ ರೀತಿ ಆಗ್ತದೆ. ಇಲ್ಲಿ ಬಲಬದಿ ಹೇಗಿದೆ? ಟೈಟ್ನೆಸ್ ಇದೆ, ಚುರುಕು ಇಲ್ಲ, ಹೌದಲ್ವಾ? ರೀತಿ ಅಭ್ಯಾಸ ಮಾಡಿದ್ರೆ ಆಮೆಯ ಹಾಗೆ ನೂರಾರು ಆಮೆ ಎದುರಿಸಬರುತ್ತದೆ. ನೀವು ಕೂಡ ದೀರ್ಘಾಯುಷ್ಯ ಪಡೆಯ ಸಾಧ್ಯ. ಮನಸ್ಸು ಶಾಂತ. ಯಾರಕ್ಕೆ ರೀತಿ ಹೋಗೋದಿಲ್ಲ ನೀವು ಎಡಬದಿ ಮಾಡೋದ್ರಿಂದ ಮನಸ್ಸು ಶಾಂತ ಆಗ್ತದೆ. ಹೈಪರ್ಟೆನ್ಷನ್ ಅಥವಾ ಹೈ ಬಿ ಕಡಿಮೆ ಆಗ್ತದೆ, ಆಸಿಡಿಟಿ ಕಡಿಮೆ ಆಗ್ತದೆ, ಮನಸ್ಸಿನ ದೇಹ ಕೂಲ್ ಆಗ್ತದೆ. ಕೂಲ್ ಇದಲ್ವಾ? ಹಾಗೆ ಕೂಲ್ ಆಯ್ತು. ಈ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಂದ್ರೆ ಈಗ ನಾವು ಸೂರ್ಯ, ಬಲಬದಿಗೆ ಸೂರ್ಯ ಅಂತ ಹೇಳ್ತೇವೆ, ಎಡಬದಿಗೆ ಚಂದ್ರ ಅಂತ ಹೇಳ್ತೇವೆ. ಚಂದ್ರ ಯಾವ ತಂಪು, ಸೂರ್ಯ ಯಾವ ಬಿಸಿ. ಈಗ ತಗೊಳ್ಳಿ, ಎಡಬದಿ ಒಳಗೆ ಇಟ್ಕೊಳ್ಳಿ. ಗೊತ್ತು ಜಾಸ್ತಿ ಬೇಡ, ಪ್ರೊಟೆಕ್ಟ್ ಮಾಡಿ ಸಾಕು. ಬಲಮೂಗಿನ ಒಳ್ಳೆ ತಗೊಳ್ಳಿ, ಅದರಲ್ಲೇ ಬಿಡಿ. ಕಣ್ಣು ಮುಚ್ಚಿ. ತಗೊಳ್ಳಿ, ಬಿಡಿ.
ಬಲಗೈ ಹಿಡ್ಕೊಳ್ಬೇಕು, ಬಲಗೈ ಆಗಬೇಕು, ಎಡಗೈ ಬೇಡ, ಬಲಗೈ. ಮತ್ತೆ ತಗೊಳ್ಳಿ, ಬಿಡಿ, ತಗೊಳ್ಳಿ, ಬಿಡಿ, ದೀರ್ಘ ತಗೊಳ್ಳಿ, ತಗೊಳ್ಳಿ. ಓಕೆ. ಬ್ರಾಹ್ಮಣಿ ಪ್ರಾಣಾಯಾಮ ಮನಸ್ಸನ್ನ ಶಾಂತಿಸಲಿಕ್ಕೆ ಇನ್ನೊಂದು ಉತ್ತಮ ಪ್ರಾಣಾಯಾಮ, ಧ್ಯಾನಕ್ಕೆ ಪೂರಕವಾದಂತಹ ಪ್ರಾಣಾಯಾಮ ಬ್ರಾಹ್ಮಣಿ. ಬ್ರಾಹ್ಮಣಿ ನಾವು ತುಟಿ ಮುಚ್ಚಿ ಮಕಾರವನ್ನು ಹೇಳಬೇಕು. ನೋಡಿ, ಹೇಳುವಾಗ ಮನಸ್ಸು ತಲೆಯ ಒಳಗೆ ಇರಬೇಕು, ಹೊರ ಪ್ರಪಂಚಕ್ಕೆ ಹೋಗಬಾರದು. ಮನಸ್ಸು ತಲೆ ಒಳಗೆ ಬ್ರೈನ್ ವೈಬ್ರೇಷನ್ ಆದ ಅನುಭವ ಆಗ್ತದೆ, ಅದನ್ನು ನೀವು ತಿಳ್ಕೊಳ್ಬೇಕು. ಗೊತ್ತಲ್ವಾ? ಅದು ಮಾಡಿದ ಮೇಲೆ ಏನಾಗ್ತದೆ ಮತ್ತೆ ನನಗೆ ಹೇಳಬೇಕು. ಓಕೆ, ಎರಡು ಕೈಗಳನ್ನು ಬೆನ್ನೇರ ಮಾಡಿ, ಹೆಬ್ಬೆರಳು ಕಿವಿ ಇಟ್ಕೊಳ್ಳಿ, ಉಳಿದ 4 ಬೆರಳನ್ನ ಕಣ್ಣಿಗೆ ಇಟ್ಕೊಳ್ಳಿ. ಎಸ್, ಕಣ್ಣಿಗೆ ಕಣ್ಣು ಮುಚ್ಚಿ ಮನಸ್ಸು ತಲೆ ಒಳಗೆ ಕೊಡಿ, ಉಸಿರು ತಗೊಳ್ಳಿ, ಹೇಳಿ. ಮತ್ತೆ ಉಸಿರು ತಗೊಳ್ಳಿ, ಜೋರಾಗಿ ಉಸಿರು ತಗೊಳ್ಳಿ, ಮತ್ತೆ ಉಸಿರು ತಗೊಳ್ಳಿ. ಕಣ್ಣು ಮುಚ್ಚಿಕೊಂಡಿರಿ, ಕೈ ಮಾತ್ರ ಕೆಳಗೆ ಬಿಡಿ, ಕೈಗಳನ್ನು ಕೆಳಗೆ ಬಿಡಿ, ಸೊಂಟ ನೇರ ಮಾಡಿ, ಮನಸ್ಸನ್ನು ತಲೆ ಒಳಗೆ ಕೊಡಿ. ತಲೆ ಒಳಗೆ ಏನು ಅನುಭವವಾಯಿತು ಗಮನಿಸಿ. ನಾನು ನನ್ನಷ್ಟಕ್ಕೆ ಇರ್ತೇನೆ, ಬೇರೆಯವರ ಸಹವಾಸ ನನಗೆ ಬೇಡ, ಬೇರೆಯವರ ಕಿರಿಕಿ ನನಗೆ ಬೇಡ, ನಾನು ಹೀಗೆ ನನ್ನಷ್ಟಕ್ಕೆ ಇರ್ತೇನೆ ಎಂಬ ಭಾವನೆ ಬರ್ತಾ ಇದೆ. ಮನಸ್ಸು ಶಾಂತವಾಗಿದೆ, ಕಿರಿಕಿರಿ ಕೇಳಲಿಕ್ಕೆ ಬೇಡ, ಆ ರೀತಿ ಮನಸ್ಸು. ಈಗ ಹೇಗೆ ಬೇಕು ಹಾಗೆ ಆರಾಮ್ಸೆ ಕೂತ್ಕೊಳ್ಳಿ, ಬೇರೆ ನೇರವಾಗಿರಲಿ. ಭುಜಗಳನ್ನು ಸಡಿಲಗಿಡಿ, ಹಣೆಯ ಚರ್ಮವನ್ನು ಸಡಿಲಗಿಡಿ. ಶಾಂತಿಯಾಗಿದೆ, ಮನಸ್ಸು ಶಾಂತವಾಗಿದೆ, ಪ್ರಶಾಂತವಾದ ಗಾಳಿ ಬೀಸ್ತಾ ಇದೆ, ಮನಸ್ಸು ಮೃದುಗೊಂಡಿದೆ. ಹೊರಗಿನ ಯಾವುದೇ ಯೋಚನೆ ಚಿಂತನೆ ಬೇಡ, ಪೂರ್ತಿ ದೇಹಕ್ಕೆ ಮನಸ್ಸನ್ನು ಕೊಡಿ, ದೇಹವನ್ನೇ ಗಮನಿಸಿ. ಈ ಸಭಾಂಗಣದಲ್ಲಿ ನೇರವಾಗಿ ಕುಳಿತಿದ್ದೇವೆ, ದೇಹವನ್ನು ಗಮನಿಸ್ತಾ ಇದ್ದೇವೆ, ಯಾವುದೇ ಒತ್ತಡ ಇಲ್ಲ, ಕಣ್ಣುಗಳನ್ನು ನಯವಾಗಿ ಮುಚ್ಚಿದ್ದೇವೆ, ಸಹಜವಾದ ಉಸಿರಾಟ ನಡೀತಾ ಇದೆ, ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಬನ್ನಿ. ನಿಧಾನವಾಗಿ ಉಸಿರುಕೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ. ನಮ್ಮ ಜೀವಶಕ್ತಿ, ಪ್ರಾಣಶಕ್ತಿ ಮೂಗಿನ ಮೂಲಕ ಒಳ ಪ್ರವೇಶ ಮಾಡ್ತಾ ಇದೆ. ಕಣ್ಣು ಮುಚ್ಚಿಕೊಂಡೇ ಇರಿ. ಬೇರೆ ಬೇರೆ ವಾಹನಗಳ ಶಬ್ದ, ಹಕ್ಕಿಗಳ ಇಂಪಾದ ಕರವ, ಇಂಪಾದ ಸ್ವರ ಕೇಳಿ ಬರ್ತಾ ಇದೆ. ಮತ್ತೆ ಮನಸ್ಸನ್ನ ದೇಹದ ಕಡೆಗೆ ಕೊಡಿ. ನಿಮ್ಮ ಇಷ್ಟ ದೇವರನ್ನ ಮನಸ್ಸಿನ ಎದುರಿಗೆ ತನ್ನಿ.
ನಿಮ್ಮ ಪ್ರೀತಿಯ ದೇವರು, ನಿಮ್ಮ ಇಷ್ಟ ದೇವರು ನಿಮ್ಮ ಕಣ್ಣ ಮುಂದೆ ಕಾಣ್ತಾ ಇದ್ದಾರೆ. ಗಮನಿಸ್ತಾ ಬನ್ನಿ. ಸಕಲ ಪುಷ್ಪಗಳಿಂದ ಅಲಂಕೃತವಾಗಿರುವಂತಹ ದಿವ್ಯ ಮೂರ್ತಿ ನಿಮ್ಮ ಮುಂದೆ ಕಾಣ್ತಾ ಇದೆ. ನಂದಾದೀಪ ಉರಿತಾ ಇದೆ. ನಮ್ಮನ್ನ, ನಮ್ಮ ಹಿರಿಯರನ್ನ, ತಂದೆ ತಾಯಿಯವರನ್ನ, ನಮ್ಮ ಕುಟುಂಬಿಕರನ್ನ ಉದ್ಧರಿಸುವ ದೇವ, ನಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುವ ದೇವ. ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೀರಿ. ಪೂರ್ತಿ ಮನಸ್ಸು ಆ ದೇವರ ಬೆಂಬಲ ಕಡೆಗೆ ಇದೆ. ಮಂಗಳಾರತಿ ನಡೀತಾ ಇದೆ. ಆ ಆರತಿಯನ್ನು ಹೃದಯದಿಂದ ನೋಡ್ತಾ ಇರಿ. ಗಂಧ ಪ್ರಸಾದವನ್ನು ಸ್ವೀಕರಿಸಿ ದೇವರಿಗೆ ನಮನವನ್ನು ಸಲ್ಲಿಸಿ, ದೇವರಿಗೆ ನಮನವನ್ನು ಸಲ್ಲಿಸಿಕೊಂಡು ಮತ್ತೆ ನಿಮ್ಮ ಮನಸ್ಸನ್ನು ನಿಮ್ಮ ದೇಹದ ಕಡೆಗೆ ಕೊಡಿ. ಒಂದ್ಸಲ ಒಟ್ಟಿಗೆ ಓಂಕಾರ ಹೇಳೋಣ. ಶಬ್ದಗಳೇ ಓಂಕಾರದ ಪ್ರತಿಧ್ವನಿ ಕಿವಿಗೆ ಕೇಳಿ ಬರ್ತಾ ಇದೆ. ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ ಮನಸ್ಸಿಗೆ. ಆ ಓಂಕಾರದ ಚಿತ್ರಣವನ್ನು ಮನಸ್ಸಿಗೆ ತೆಗೆದುಕೊಂಡು ಬಂದು ಆ ಓಂಕಾರ ಧ್ವನಿಯನ್ನೇ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಬನ್ನಿ. ಮತ್ತೆ ಮತ್ತೆ ಕೇಳಿ ಬರ್ತಾ ಇದೆ, ಗಮನಿಸ್ತಾ ಬನ್ನಿ. ವಿಶೇಷ ಸ್ಪರ್ಶವನ್ನು ಕಣ್ಣಿಗೆ ಕೊಡಿ. ಕಣ್ಣಿಗೆ ಒತ್ತುದು ಬೇಡ, ಜಸ್ಟ್ ಟಚ್ ಮಾಡಿ ಸಾಕು. ಮುಖಕ್ಕೆ ಕೊಡಿ, ಕುತ್ತಿಗೆ ಮೇಲೆ ಇಟ್ಕೊಳ್ಳಿ. ಹಸ್ತ ನೋಡ್ತಾ ಕಣ್ಬಿಡಿ, ಹಸ್ತ ನೋಡ್ತಾ ಕಣ್ಬಿಡಿ. ಕೈಗಳನ್ನು ನೋಡ್ತಾ ಕಣ್ಬಿಡಿ. ನೇರವಾಗಿ ಕೂತ್ಕೊಳ್ಳಿ, ಆರಾಮ್ಸೆ ಕೂತ್ಕೊಳ್ಳಿ. ಖುಷಿಯಾಗಿದ್ದೀರಾ? ಯಾವ ಲೋಕಕ್ಕೆ ಹೋಗಿ ಬಂದ್ರಿ? ಈ ಲೋಕವನ್ನೇ ಮರೆತು ಬಿಟ್ಟಿದ್ದೀರಿ ಅಲ್ವಾ? ಹೌದು, ಈ ಲೋಕವನ್ನೇ ಮರೆತು ಬಿಟ್ಟಾಗೆ ಆಗ್ತದೆ. ನಾವು ಎಲ್ಲೋ ಇದ್ದೇವೆ ಎಂಬ ಭಾವನೆ ವ್ಯಕ್ತವಾಗ್ತದೆ. ಯೋಗಿಗಳ ಗೋಣ ಬನ್ನಿ, ಯೋಗಿಗಳ ಗೋಣ ಹೇಳಿ. ಯೋಗಿಗಳ ಗೋಣ ಬನ್ನಿ, ಯೋಗಿಗಳ ಗೋಣ ಗೋಣ ಬನ್ನಿ, ಯೋಗಿಗಳ ಗೋಣ. ಜೋಸೆ ಗೋಣ ಬನ್ನಿ, ಯೋಗಿಗಳ ಗೋಣ. ಸತ್ಯ ಧರ್ಮ ಶಾಂತಿ ಪ್ರೇಮ, ಸತ್ಯ ಧರ್ಮ ಶಾಂತಿ ಪ್ರೇಮ, ಧರ್ಮ ಅರ್ಥ ಕಾಮ ಮೋಕ್ಷ, ಎಲ್ಲವ ಕಲಿತು ಎಲ್ಲವ ಕಲಿಸಿ, ಎಲ್ಲವ ಕಲಿತು ಎಲ್ಲವ ಕಲಿಸಿ ಜೀವನ ಸಾರ್ಥಕ ಮಾಡಿಕೊಳ್ಳೋಣ, ಜೀವನ ಸಾರ್ಥಕ ಮಾಡಿಕೊಳ್ಳೋಣ. ಯೋಗಿಗಳ ಗೋಣ ಬನ್ನಿ, ಯೋಗಿಗಳ ಗೋಣ ಹೇಳಿ. ಯೋಗಿಗಳ ಗೋಣ ಬನ್ನಿ, ಯೋಗಿಗಳ ಗೋಣ. ಯೋಗಿಗಳ ಗೋಣ, ನಾವು ಯೋಗಿಗಳ ಗೋಣ. ಭೇದವನರಿಯದು ಯೋಗಿಯ ಜೀವನ, ಭೇದವನರಿಯದು ಯೋಗಿಯ ಜೀವನ. ಯೋಗದಿಂದಲೇ ಜೀವನ ಪಾವನ, ಯೋಗದಿಂದಲೇ ಜೀವನ ಪಾವನ. ಯೋಗಿಗಳೆಲ್ಲರೂ ಒಂದಾಗಿ ಕೂಡುತ್ತಾ, ಯೋಗಿಗಳೆಲ್ಲರೂ ಒಂದಾಗಿ ಕೂಡುತ್ತಾ ಆತ್ಮದ ಸವಿಯನ್ನು ಸವಿಯೋಣ ಬನ್ನಿ, ಆತ್ಮದ ಸವಿಯನ್ನು ಸವಿಯೋಣ ಬನ್ನಿ. ಯೋಗಿಗಳ ಗೋಣ ಬನ್ನಿ, ಯೋಗಿಗಳ ಗೋಣ. ಯೋಗಿಗಳ ಗೋಣ, ನಾವು ಯೋಗಿಗಳ ಗೋಣ. ಎಲ್ಲರೂ ಪಡೆಯೋಣ ಆತ್ಮದ ಜ್ಞಾನ, ಎಲ್ಲರೂ ಪಡೆಯೋಣ ಆತ್ಮದ ಜ್ಞಾನ. ಅದುವೇ ಬದುಕಿನ ಮೂಲ ಸಾಧನ, ಅದುವೇ ಬದುಕಿನ ಮೂಲ ಸಾಧನ. ಎಚ್ಚರಗೊಳ್ಳೋಣ ಎಲ್ಲರೂ ಇಂದು, ಎಚ್ಚರಗೊಳ್ಳೋಣ ಎಲ್ಲರೂ ಇಂದು. ಆಗೋಣ ನಾವೆಲ್ಲ ರಾಷ್ಟ್ರದ ಬಂಧು, ಆಗೋಣ ನಾವೆಲ್ಲ ರಾಷ್ಟ್ರದ ಬಂಧು. ಯೋಗಿಗಳ ಗೋಣ ಬನ್ನಿ, ಯೋಗಿಗಳ ಗೋಣ. ಯೋಗಿಗಳ ಗೋಣ, ನಾವು ಯೋಗಿಗಳ ಗೋಣ. ಪ್ರಾಣಾಯಾಮವೇ ನಮ್ಮಯ ಉಸಿರು, ಪ್ರಾಣ
ಜಗಕ್ಕಾಗಿ ಮಿಡಿಯಲಿ ಅಂತಃಕರಣ ಯೋಗಿಗಳ ಗೋಣ ಬನ್ನಿ ಯೋಗಿಗಳ ಗೋಣ ಯೋಗಿಗಳ ಗೋಣ ಬನ್ನಿ ಯೋಗಿಗಳ ಗೋಣ ಯೋಗಿಗಳ ಗೋಣ ನಾವು ಯೋಗಿಗಳ ಗೋಣ ಯೋಗಿಗಳ ಗೋಣ ನಾವು ಯೋಗಿಗಳ ಗೋಣ. ಈ ಹಾಡಿನಲ್ಲಿ ಇದೆ ಯೋಗದ ಏನು ಸಾರ ಇದೆ ಈ ಹಾಡಿನಲ್ಲಿ. ಎಲ್ಲರೂ ಯೋಗಿಗಳಾಗಿ ಈ ದೇಶದ ಸಂಪರ್ಕಾಗಿ ಒಳ್ಳೆಯ ಬದುಕನ್ನು ನಡೆಸುವಂತಾಗಲಿ ಆಶಿಸ್ತಾ ಒಂದು ಅವಕಾಶವನ್ನು ಮಾಡಿಕೊಂಡಂತಹ ಆಡಳಿತ ಮಂಡಳಿಯವರಿಗೆ ಹಾಗೂ ಮುಖ್ಯೋಪಾಧ್ಯಾಯರಿಗೆ ಎಲ್ಲ ನನ್ನ ಬಂಧುಗಳಿಗೆ ವಂದನೆ ಮಾಡಿಕೊಂಡು Through this yoga and meditation, we not only develop internal or the external possibilities and the personalities, it's like the development, all-round development, such as mentally, spiritually, intellectually and emotionally. Thank you, sir, for practicing the pranayamas, omkaras. And also, I would like to thank sir. ಅತಿಥಿಯವರು ಯೋಗದ ಬಗ್ಗೆ ಪ್ರಾಣಾಯಾಮದ ಬಗ್ಗೆ ವಿಸ್ತೃತವಾಗಿ ನಿಮಗೆ ಮನದಟ್ಟಾಗುವ ರೀತಿಯಲ್ಲಿ ಒಳ್ಳೆಯ ವಿಷಯಗಳನ್ನು ಹೇಳಿದ್ದಾರೆ. ನೀವು ಪ್ರತಿನಿತ್ಯ ಇದನ್ನು ಅಭ್ಯಾಸ ಮಾಡಿ ನಿಮ್ಮ ದೈನಂದಿನ ಕಾರ್ಯಕ್ರಮದ ಒಂದು ಭಾಗವನ್ನಾಗಿ ಮಾಡಿ ಇದರಲ್ಲಿ ಯಶಸ್ಸು ಗಳಿಸಿ ನಿಮ್ಮ ಜೀವನದಲ್ಲಿ ಯಶಸ್ಸು ಗಳಿಸಿ. ಮತ್ತು ಇದು ಶಾಲೆಯಲ್ಲಿರುವಾಗ ಮಾತ್ರ ಮಾಡುವಂತಹ ಕೆಲಸ ಅಲ್ಲ, ಇದನ್ನು ದಿನನಿತ್ಯ ನಿಮ್ಮ ಜೀವನ ಪರ್ಯಂತ ಅಭ್ಯಾಸ ಮಾಡಿ ನಿಮ್ಮ ಜೀವನವನ್ನು ಉನ್ನತಕ್ಕೇರಿಸಿ ನಿಮ್ಮ ಶಾರೀರಿಕ ಮಾನಸಿಕ ಆರೋಗ್ಯವನ್ನು ಉಳಿಸಿಕೊಳ್ಳಿ, ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಿ ಬಾಳಿಯಂತಹ. It is the time to extend our most sincere thanks to President of today's program, Mr. Chidananda R. Uchil Morura Bovi Mahasabha, for his presence and cheerful words. Thank you, sir. Am I right? Yes. You have to practice every day so that you can increase your memory power. Understood? Yes. God has given intelligence to everyone, right? Yes.